ಮಂಗಳೂರಿನ ವಿಜಯ್ ಕಾಪಿ ಕಾರ್ಡ್ನ ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ನ 49ನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ವಿಜಯ್ ಕಾಪಿ ಕಾರ್ಡ್ನಲ್ಲಿರುವ ಕುದ್ಮುಲ್ ರಂಗರಾವ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ಜೊತೆಗೆ ಆರ್ಥಿಕವಾಗಿ ಅಶಕ್ತವಾದ ಕುಟುಂಬಗಳಿಗೆ ಸಹಾಯವನ್ನು ವಿತರಿಸಲಾಯಿತು. ಮಂಗಳೂರಿನ ವಿಜಯ್ ಕಾಪಿ ಕಾರ್ಡ್ನ ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ನ 49ನೇ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ವಿಜಯ್ ಕಾಪಿ ಕಾರ್ಡ್ನಲ್ಲಿರುವ ಕುದ್ಮಲ್ ರಂಗರಾವ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಭಾ ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಎಂ ಶಶಿಧರ್ ಹೆಗ್ಡೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಮಹಾನಗರ ಪಾಲಿಕೆ ಸದಸ್ಯರಾದ ಎಂ ಶಶಿಧರ್ ಹೆಗ್ಡೆ, ಕೇಶವ ಮರುಳಿ, ಸುನಿತಾ ಸಾಲಿಯನ್ ಬೆಂಗ್ರೆ ಹಾಗೂ ಚಲನಚಿತ್ರ ನಿರ್ದೇಶಕ ತೆಲಿಕಿತಬಳ್ಳಿ ದೇವದಾಸ್ ಕಾಪಿಕಾಡ್, ವಿವಿಧ ಸಾಧನೆಗೈದ ನಾರಾಯಣ ಕಾಪಿಕಾಡ್, ಉಮಾನಾಥ್ ಕಾಪಿಕಾಡ್, ಪುರುಷೋತ್ತಮ ಪದಕಣ್ಣಾಯ, ರವಿ ಕಟಪಾಡಿ, ರಘುವೀರ್ ಬಾಬುಗುಡ್ಡೆ, ಸುಶ್ರಾವ್ಯ ಚಿಲಿಂಬಿ, ರಕ್ಷಾ ಕಾಪಿಕಾಡ್ ಅವರನ್ನ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಎಂ ಶಶಿಧರ್ ಹೆಗ್ಡೆ ಅವರು, ಸಾಧಕರಿಗೆ ಸನ್ಮಾನ ಮಾಡುತ್ತಿರುವುದು ಶ್ಲಾಘನೀಯ. ಮುಂದಿನ 50 ವರ್ಷದ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ಶುಭ ಹಾರೈಸಿದರು. ಈ ಪರಿಸರ ನಮ್ಮ ಮಾತಾ ದೇವಿ ಚಾಮುಂಡೇಶ್ವರಿ, ನಮ್ಮ ವಾಸುಕಿ ನಾಗರಾಜ ಪರಿವಾರ ದೇವಿಯರ ಆಶೀರ್ವಾದಗಳು ನಮ್ಮ ತುಂಬುದ ವರ್ಷ ಪೂರ್ವೇಗಳ 2 ವರ್ಷವಾಡು ನಮ್ಮ ಪೂರ್ವೇಗಳ ದೇವರು ಸುಖ ಶಾಂತಿ ಸಮೃದ್ಧಿ ಕೊರಡೊಂದು ದೇವದೇವರ ನಟ್ಟೊಂದು ವಿನಾಯಕ ಫ್ರೆಂಡ್ಸ್ ಕ್ಲಬ್ 5 ವರ್ಷ 8 ರೀತಿ ಈ ಕಾರ್ಯಕ್ರಮವನ್ನು ಇವರು ಮಾಡುತ್ತಾರೆ. 5 ರೀತಿ ದೇವದಾಸ್ ಕಾಪಿ ಕಾರ್ಡ್ ಪಡ್ಯಾರ ಅವೇ ರೀತಿ ಈ ಭಾಗದ ಸದಸ್ಯರ ಈಗೆಲ್ಲ ಪೂರ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಈ ಕಾರ್ಯಕ್ರಮ ತದಬಳಿಕ ಚಲನಚಿತ್ರ ನಿರ್ದೇಶಕ ತೆಲಿಕಿತಬಳ್ಳಿ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ಕಾಪಿಕಾಡ್ ತನ್ನ ನೆಚ್ಚಿನ ಪೂರೋ, ಯಾವುದೇ ದೇಶಕ್ಕೆ ಹೋದರೂ ತನ್ನ ಊರನ್ನ ಮರೆಯಲ್ಲ. ಚಾಪರ್ಕ ತಂಡವು ಹಲವು ಸಮಾಜಮುಖಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಪನ್ನೊಂದನೇ ಸಮಾಜ ಸೇವೆ ಮತ್ತೊಂದು ಲೈಕ್ ಬಹುಶಃ ವರ್ಷ ಬಂದು 10-12 ನಾಟಕವನ್ನು ಎಂಗ್ಲು ಇಚ್ಚಿದೆ ಒಂದು 2 ಕೆಲಸ ಹೆಣ್ಣು ಸ್ವಲ್ಪ ನೋಡಿ ಹೂವೇ ಅವಳು ಆಶ್ರಮದ ಸಹಾಯಕ ಅವಳು ಪುರಾಣಿಕ ಬಂದು ಆಶ್ರಮದ ಸಹಾಯಕವಾದ ಹಂಚಿದೆ ಬಾರಿ ಎಲ್ಲ ಪುಣ್ಯ ಮಾಡೋದು ಅನೇಕ ಮಂದಿ ಹಂಚಿದೆ. ಕ್ರಿಶ್ಚಿಯನ್ ಕಮ್ಯುನಿಟಿ 2-3 ಫಂಕ್ಷನ್ ಮಾಡ್ತಾ ಇದ್ದಾರೆ ನೋದಲು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಪತ್ರಕರ್ತ ದಿನೇಶ್ ಶಿರಾ ಅವರು ಮಾತನಾಡಿ, ನೊಂದ ಜೀವಗಳಿಗೆ ಹಾಗೂ ಸಾಧನೆ ಮಾಡಿದ ಮಹಾನ್ ಸಾಧಕರನ್ನ ಗೌರವಿಸುವ ಮೂಲಕ 2020ನೇ ಸಾಲಿನ ನೂತನ ವರ್ಷವನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ವಿನಾಯಕ ಫ್ರೆಂಡ್ಸ್ ಕ್ಲಬ್ ಎನ್ನುವಂತ ಈ ಸಂಘಟನೆ ಈ ಭಾಗದಲ್ಲಿ ನೊಂದ ಜೀವಗಳಿಗೆ ಬೆಳಕಾಗುವಂಥ ಕಾರ್ಯಕ್ರಮದ ಮೂಲಕ, ಸಾಧನೆಯ ಮೂಲಕ ಹಲವಾರು ಸಾಧಕ ಶ್ರೇಷ್ಠರನ್ನ ಗೌರವಿಸುವ ಮೂಲಕ 2020ರ ಈ ಹೊಸ ವರ್ಷವನ್ನು ಅತ್ಯಂತ ವಿನೂತನವಾಗಿ ಆಚರಿಸಿದೆ ಎನ್ನುವುದನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೊಡುತ್ತಾ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ನಿಮ್ಮೆಲ್ಲರ ಶ್ರಮ ಎದ್ದು ಕಾಣ್ತಾ ಇದೆ.
ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ನ ನವೀನ್ ಹೆಜ್ಮಾಡಿ, ಮಾಜಿ ಉಪಮೇಯರ್ ರಜನೀಶ್ ಕಾಪಿಕಾಡ್, ಮಾಜಿ ಕಾರ್ಪೊರೇಟರ್ ಪ್ರಕಾಶ್ ಪಿ ಸಾಲ್ಯಾನ್, ಸನಾತನ ನಾಟ್ಯಾಲಯ ಸಂಸ್ಕಾರ ಭಾರತೀಯ ರಾಜ್ಯ ಉಪಾಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ, ಶ್ರೀ ಕೋಟಿದ ಬಾಬುಸ್ವಾಮಿ ದೇವಸ್ಥಾನದ ಗುರಿಕಾರ ರಾಜೇಂದ್ರ ಕಿರೋಡಿಯನ್, ಅಖಿಲ ಭಾರತ ಮುಂಡಾಲ ಯುವ ವೇದಿಕೆಯ ಅಧ್ಯಕ್ಷ ರಘುರಾಜ್ ಕದ್ರಿ, ಕಂದಾಯ ಅಧಿಕಾರಿ ಮನಮೋಹಿನಿ ಕೆ, ಎಸ್ಆರ್ ಕೇಟರರ್ಸ್ನ ಮಾಲಕರಾದ ವಿಜಯ, ಉದ್ಯಮಿ ಉದಯ್ ಕುಮಾರ್, ನಿವೃತ್ತ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಜಯಾಚೆ, ಸಮಾಜ ಸೇವಕಿ ಸುನಂದ, ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ನ ಉಪಾಧ್ಯಕ್ಷ ಭಾರತಿ ಕಾಪಿಕಾಡ್ ಸೇರಿದಂತೆ ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ನ ಸದಸ್ಯರಾದ ಹರೀಶ್ ಕಾಪಿಕಾಡ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.